ಎದ್ರುಕೊಂಡಿತ್ತು ಒಬ್ಬ ಸಂದೇಶದ ಮನೆಗೆ ಹೋಗಿ ಮಾರ, ಒಬ್ಬ ಹೋಯ್ನಿ ಮಾರ ಜೊತೆಗೆ ಮತ್ತೆ ಬಾ ಮಾರ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಜನಪ್ರಿಯ ದೈವ ಸ್ವಾಮಿ ಕೊರಗಜ್ಜ. ಕೊರಗಜ್ಜ ಕರಾವಳಿ ಭಾಗದ ಆರಾಧ್ಯ ದೈವ. ಜನ ಬೆಲೆ ಬಾಳುವ ವಸ್ತು ಕಳೆದು ಹೋದರೆ, ಆರೋಗ್ಯ ಸಮಸ್ಯೆ ಬಂದರೆ ಮೊದಲು ಹರಕೆ ಹೊತ್ತುಕೊಳ್ಳೋದು ಸ್ವಾಮಿ ಕೊರಗಜ್ಜನಿಗೆ. ತನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ಕ್ಷಿಪ್ರ ಫಲಿತಾಂಶ ನೀಡುವ ಕಾರಣಿಕ ಶಕ್ತಿಯನ್ನ ಮೆರೆಯುವ ಕೊರಗಜ್ಜನ ಪವಾಡಕ್ಕೆ ಬೇಕಾದಷ್ಟು ನಿದರ್ಶನಗಳು ಸಿಕ್ಕಿವೆ. ಇದರ ಬೆನ್ನಲ್ಲೇ ಕರಾವಳಿಯಲ್ಲಿ ಮತ್ತೊಮ್ಮೆ ಕೊರಗಜ್ಜ ದೈವದ ಪವಾಡ ನಡೆದಿದೆ. ರಾತ್ರಿ ನಿದ್ದೆ ಕಣ್ಣಿನಲ್ಲಿ ನಡೆಯುತ್ತಿದ್ದ ಮಗುವನ್ನ ತಡೆದು ನಿಲ್ಲಿಸಿದ ಕೊರಗಜ್ಜ ಪವಾಡ ಮೆರೆದಿದ್ದಾರೆ. ಉಡುಪಿಯ ಕುಂದಾಪುರದ ಕೆದೂರು ಸಮೀಪದ ದಬ್ಬೆಕಟ್ಟೆಯಲ್ಲಿ ಇವತ್ತು ಮುಂಜಾನೆ ಈ ಪವಾಡ ನಡೆದಿದೆ. ಮಗು ನಿದ್ದೆಗಣ್ಣಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಬಂದು ಉಡುಪಿ ಜಿಲ್ಲೆಯ ಕುಂದಾಪುರದ ಕೆದೂರಿನಲ್ಲಿರುವ ಕಾರಣಿಕದ ಕೊರಗಜ್ಜ ದೈವಸ್ಥಾನದ ನಾಮಫಲಕದ ಮುಂದೆ ನಿಂತಿದೆ. ಮಧ್ಯರಾತ್ರಿ 3 ಗಂಟೆಗೆ ಇದೇ ದಾರಿಯಲ್ಲಿ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದ ವಿಶ್ವ ಎನ್ನುವವರು ಮತ್ತು ಅವರ ಸ್ನೇಹಿತರು ಮಗುವನ್ನ ನೋಡಿ ಕಾರು ನಿಲ್ಲಿಸಿದ್ದಾರೆ. ಬಳಿಕ ಮಗುವನ್ನ ಮಾತನಾಡಿಸಿದಾಗ ನಿದ್ದೆಗಣ್ಣಲ್ಲಿ ನಡೆದುಕೊಂಡು ಬಂದಿರೋದು ಬೆಳಕಿಗೆ ಬಂದಿದೆ. ನಂತರ ಇವರೆಲ್ಲ ಸೇರಿ ಮಗುವನ್ನ ಮರಳಿ ಮನೆಗೆ ಹೋಗಿ ಬಿಟ್ಟು ಮಾನವೀಯತೆಯನ್ನ ಮೆರೆದಿದ್ದಾರೆ. ಕೊರಗಜ್ಜನ ಪವಾಡದಿಂದಲೇ ಮಗು ಪಾರಾಗಿ ಬಂದಿದೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಸತ್ತೋ ಇರ್ತ್ರ ಅಲ್ಲ, ಬೇರೆ ಯಾರು ಬಂದು ಮಕ್ಕಳನ್ನ ಎತ್ಕೊಂಡು ಹೋಯ್ರ ಮಾರ್ರೆ. ಅಲ್ಲ, ನಮ್ಗೆ ದೇವ್ರು ಇವತ್ತು ನಾ ಇಷ್ಟು ಲೇಟ್ ಮಾಡೋದು ದೇವ್ರು. ಈಗ ಟೈಮ್ ಎಷ್ಟಮ್ಮ? 2:15 2:30. ದೇವ್ರಣ್ಣ ನಂಗೆ ಗೊತ್ತಿಲ್ಲ, ನಂಗೆ ಮಗು ಮರ್ತಿತ್ತು, ಅವಳು ಹೆದರ್ಕೊಂಡಿದ್ದಾಳೆ. ಈಗ ಬನ್ನಿ 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 ಪಾಪ ಬನ್ನಿ, ಕರ್ಕೊಂಡು ಬಿಡಿ ಬಿಡಿ ಪಾಪ. ಅಲ್ಲ, ನಾನು ಹೇಳುದು ಹೋಯ್ತು ಈಗಣ. ಅಲ್ಲ, ಇಲ್ಲಿಂದ 3 ಕಿಲೋಮೀಟರ್ ಮನೆಯಿಂದ ರೋಡಿಗೆ ಹೋಗ್ಬರೋರಿಗೆ ಇವ್ರಿಗೆ ಅರ್ಥ ಇಲ್ಲ ಅಂತೇಳಿ ಹೇಳ್ರಿ ಸಂದೇಶ. ಈಗ ಇಲ್ಲಿಂದ 3 ಕಿಲೋಮೀಟರ್ ಇತ್ತಲ್ಲ ಮರ ಮನೆ ಅಲ್ಲಿಗೆ. ಆ ಮಗು ಆ ರೋಡಿಗೆ ಬಂದಿದ್ದಂದ್ರೆ ಫೋನ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.